ಶಾರ್ಟ್ ಸರ್ಕ್ಯೂಟ್ನಿಂದ ಹೋಟೆಲೊಂದು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿರುವ ಘಟನೆ ಉಡುಪಿ ಜಿಲ್ಲೆಯ ಮಲ್ಪೆ ಬೀಚ್ ಬಳಿ ನಡೆದಿದೆ. ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಚಿನ್ ಮಾಲಕತ್ವದ ಅಮ್ಮ ಹೋಟೆಲ್ನಲ್ಲಿ ಈ ದುರಂತ ಸಂಭವಿಸಿದ್ದು, ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದ ವಸ್ತುಗಳು ಸುಟ್ಟು ಕರಕಲಾಗಿವೆ. 5-6 ಫ್ರಿಡ್ಜ್, ಗ್ರೈಂಡರ್, ಪಾತ್ರೆ, ದಿನಸಿ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿವೆ. ಹೋಟೆಲ್ ಬಂದ್ ಮಾಡಿ ಹೋದ ಬಳಿಕ ಫ್ರಿಡ್ಜ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಅಗ್ನಿಶಾಮಕ ದಳದಿಂದ ಬೆಂಕಿ ಹರಡದಂತೆ ಮುಂಜಾಗ್ರತಾ ಕಾರ್ಯ ವಹಿಸಲಾಗಿದೆ. घर के बाद में क्या भी नहीं रहेगा अपने घर। अभी कैसा है बच्चा ने उसमें? पैसा भी नहीं, वेस्ट है। अभी पूरा जल के राख हो के वो क्या भी नत्ता उसमें फ्रिज वो हवे में रहे। था लेकिन ये बैंक वाले ने कार्ड अंगर अभी उधर इधर लगले को जाते रहे अभी फुल। ಗಾಂಧಿ ಪ್ರತಿಮೆ ಎದುರು ಬರಲಿ, ಗಾಂಧಿ ಪ್ರತಿಮೆ ಎದುರು ಬರಲಿ. ಸೀದಾ ಗಾಂಧಿ ಪ್ರತಿಮೆ ಗಾಡಿ ತೆಗಿರಿ, ಗಾಡಿ ತೆಗಿರಲ್ಲ, ಗಾಡಿ ತೆಗಿರಿ.